ಮನುಷ್ಯ ಎಷ್ಟು ಭ್ರಮೆಯಲ್ಲಿದ್ದಾನೆ ಅಂದರೆ ಆತ ನಾನು ನನ್ನದು ನನ್ನಿಂದಲೇ ಎಂಬ ದರ್ಪದಿಂದ ತನ್ನ ಕಣ್ಣನ್ನು ಕುರುಡು ಮಾಡಿಕೊಂಡಿದ್ದಾನೆ. ಆದರೆ ಪ್ರಕೃತಿ ಮಾತೆಯು ಇದೆಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಇದ್ದರೂ ಮನುಷ್ಯರು ತನ್ನ ದುರಾಸೆಯನ್ನು ಬಿಡದೆ ಪರಿಸರಕ್ಕೆ ಇನ್ನಷ್ಟು ತೊಂದರೆಯನ್ನು ಕೊಡುತ್ತಲೇ ಬಂದಿದ್ದಾನೆ. ಇದೀಗ ಮನುಷ್ಯನ ಎಲ್ಲ ಕ್ರೌರ್ಯವನ್ನು ಅನುಭವಿಸಿದ ಪ್ರಕೃತಿಯು ಸಹನೆ ಕಳೆದುಕೊಂಡು ನೀನು ನನ್ನೆದುರು ಏನೂ ಅಲ್ಲ, ನಿನ್ನ ಅಗತ್ಯವೂ ನನಗಿಲ್ಲ, ನಿನ್ನಿಂದ ನಾನಲ್ಲ ಎಂಬ ರೀತಿಯಲ್ಲಿ ವರ್ತಿಸುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ದುರಂತಗಳು ನಮ್ಮೆದುರಲ್ಲೇ ನಡೆಯುತ್ತಿದೆ. ಹೌದು, ನಿಜವಾಗಿಯೂ ನಾವು ಪ್ರಕೃತಿಗೆ ನೀಡಿದ ಹಿಂಸೆ ಅಷ್ಟಿಷ್ಟಲ್ಲ. ಮರಳು ಮಾಫಿಯಾ, ಟಿಂಬರ್ ಮಾಫಿಯಾ, ಗಣಿಗಾರಿಕೆ ಸೇರಿದಂತೆ ತನ್ನಿಂದ ಏನೆಲ್ಲ ಹಿಂಸೆ ನೀಡಲು ಸಾಧ್ಯವೋ ಅವೆಲ್ಲವನ್ನು ನೀಡಿದ. ಆಧುನಿಕ ತಂತ್ರಜ್ಞಾನ ಬಳಸಿ ಹಿಂಸಿಸಿದ. ಹಚ್ಚ ಹಸುರಾಗಿದ್ದ ಭೂಮಿಯನ್ನು ಬರಡು ಭೂಮಿಯನ್ನಾಗಿ ಮಾಡಿದ. ಈ ರೀತಿಯಾಗಿ ಅದೆಷ್ಟೋ ದೌರ್ಜನ್ಯವನ್ನು ಮಾಡಿ ತನ್ನ ದುರಹಂಕಾರವನ್ನು ವ್ಯಕ್ತಪಡಿಸಿದ. ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದ ಪ್ರಕೃತಿಯನ್ನು ನೋಡಿ ಪ್ರಕೃತಿ ನೀನು ನನ್ನ ವಶ, ನಾನು ಹೇಳಿದ ಹಾಗೆ ನೀನು ಎಂದು ವಿಕೃತ ನಗು ಬೀರಿದ ಮನುಷ್ಯ. ಪ್ರಕೃತಿಯ ತಾಳ್ಮೆಯನ್ನು ದೌರ್ಬಲ್ಯ ಅಂದುಕೊಂಡು ಮೆರೆದಾಡಿದ. ಇಂದು ಅದೆಲ್ಲದಕ್ಕೂ ಮನುಷ್ಯ ಉತ್ತರವನ್ನು ಪಡೆಯುತ್ತಿದ್ದಾನೆ. ಹಿಂದಿನ ಕಾಲದಲ್ಲಿ ಪ್ರಕೃತಿಯನ್ನು ದೇವತೆ ಎಂದು ಪೂಜಿಸುತ್ತಿದ್ದರು. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ನಿಶ್ಚಿಂತತೆಯಿಂದ ಬದುಕಲು ಅವಕಾಶ ನೀಡುವ ಈ ಪ್ರಕೃತಿಯನ್ನು ಗೌರವಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಮನುಷ್ಯ ಯಾವುದು ಸರಿಯೆಂದು ಕಂಡಿದ್ದಾನೋ ಅದು ನಿಜವಾಗಿಯೂ ತಪ್ಪು ಎಂಬುದು ಆತನಿಗೆ ಅರಿವೇ ಇಲ್ಲ. ಈ ಕಾರಣಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ವಿಕೋಪ ನಡೆಯುತ್ತಿದೆ. ಇದು ಕೇವಲ ನಮ್ಮ ಭಾರತದಲ್ಲಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಅನೇಕ ಕಡೆ ಇಡೀ ಪ್ರಪಂಚದಲ್ಲಿಯೇ ನಡೆಯುತ್ತಿದೆ. ಈ ಭಯಾನಕ ದುರಂತಗಳಿಗೆ ಮನುಷ್ಯನೇ ಬಲಿಯಾಗುತ್ತಿದ್ದಾನೆ. ಇದು ಆತನೇ ಮಾಡಿಕೊಂಡ ಸ್ವಯಂ ಕೃತ್ಯ ಅಪರಾಧ. ಆತ ಮಾಡಿದ ತಪ್ಪಿಗೆ ಆತನೇ ಶಿಕ್ಷೆ ಅನುಭವಿಸುವುದು ನ್ಯಾಯ. ಆದರೆ ಮೂಕ ಪ್ರಾಣಿಗಳನ್ನು ಕೂಡ ಬಲಿ ಕೊಡುವುದು ನಿಜಕ್ಕೂ ದುಃಖದ ಸಂಗತಿ. ಪ್ರಕೃತಿ ಮನುಷ್ಯನಿಗೆ ತನ್ನಿಂದ ಏನೇನು ನೀಡಲು ಸಾಧ್ಯವೋ ಎಲ್ಲವನ್ನೂ ನೀಡಿದೆ. ಮನುಷ್ಯನನ್ನು ಪ್ರೀತಿಸಿದೆ. ಆ ಪ್ರೀತಿಗೆ ಮನುಷ್ಯ ಬೆಲೆ ನೀಡುತ್ತಿದ್ದರೆ ಇಂದು ಪ್ರಕೃತಿ ವಿಕೋಪಗಳನ್ನು ತಡೆಯಬಹುದಿತ್ತು. ಸ್ವಚ್ಛಂದವಾಗಿ ಹರಿಯುತ್ತಿದ್ದ ನದಿಗಳನ್ನು ತನ್ನ ಲಾಭಕ್ಕೋಸ್ಕರ ಹಿಡಿದಿಟ್ಟು ಬೇಕಾದ ಕಡೆ ತಿರುಗಿಸಿದ. ವಿಷಾನಿಲಗಳನ್ನು ಬಿಟ್ಟು ಪ್ರಕೃತಿಯನ್ನು ಅಶುದ್ಧ ಮಾಡಿಬಿಟ್ಟ. ಅರಣ್ಯವನ್ನು ನಾಶ ಮಾಡಿ ಮುಗಿಲು ಮುಟ್ಟುವ ಕಟ್ಟಡಗಳನ್ನು ಕಟ್ಟಿ ಭೂಮಿಗೆ ಭಾರವಾದ. ಇಷ್ಟೆಲ್ಲ ತಪ್ಪಿಗೆ ಕಾರಣನಾದ ಮನುಷ್ಯ ನಾನು ಮಾಡಿದ್ದೇ ಸರಿ ಎಂದು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡು ಮೆರೆದಾಡಿದ. ಆದರೆ ಪ್ರಕೃತಿ ಕೋಪಿಸಿಕೊಂಡರೆ ತನ್ನ ನಾಶಕ್ಕೆ ಒಂದು ಕ್ಷಣ ಸಾಕು ಎಂದು ತಿಳಿಯದೆ ಹೋದ. ಈಗ ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವುದಂತೂ ಅಕ್ಷರಶಃ ನಿಜ. ಈ ಪ್ರಕೃತಿಯನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು ಎನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಜೈ ಹಿಂದ್.